ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಷ್ಟದ ಹಾದಿಗೆ ಪರಿಹಾರವಾಗಿ, ನೆಮ್ಮದಿಯ ಜೀವನಕ್ಕೆ ಆಸರೆಯಾಗಿ, ಇಷ್ಟಾರ್ಥ ಸಿದ್ಧಿಗೆ ಭಕ್ತಿಯ ಶಕ್ತಿಯಾಗಿ ನೆಲೆ ನಿಂತಿರುವ ನಮ್ಮ ತುಳುನಾಡಿನ ದೈವ ದೇವರುಗಳು ಪ್ರತಿಯೊಬ್ಬ ಭಕ್ತರ ಜೀವನದಲ್ಲಿ ಕೂಡ ಪ್ರತಿಯೊಂದು ಹಾದಿಯಲ್ಲೂ ಕೂಡ ಪವಾಡಗಳನ್ನ ಮೆರೆದಿದ್ದಾರೆ. ಇದೀಗ ನಮ್ಮ ತುಳುನಾಡಿನ ದೈವ ದೇವರುಗಳ ಕಾರಣಿಕತೆಯನ್ನ ನಿಮ್ಮ ಮುಂದೆ ಇಡುವಂತಹ ಹೊತ್ತು. ಅದರ ಜೊತೆಗೇನೆ ನಮ್ಮ ತುಳುನಾಡಿನ ವಿಶೇಷವಾಗಿರುವಂತಹ ಕಾರಣಿಕ ಶಕ್ತಿಯಾಗಿರುವಂತಹ ಪುತ್ತೂರಿನ ಬಳುವಾರಿನಲ್ಲಿ ನೆಲೆಯಾಗಿರುವಂತಹ ಶ್ರೀ ದುರ್ಗಾ ಪರಮೇಶ್ವರಿ ಉಳ್ಳಾಲ್ತಿ ಮಲರಾಯ ಸಹಪರಿವಾರ ಕ್ಷೇತ್ರಕ್ಕೆ ನಾವಿವತ್ತು ಬಂದಿದ್ದೇವೆ. ಇಲ್ಲಿ 10ನೇ ವರ್ಷದ ಪ್ರತಿಷ್ಠಾ ವಾರ್ಷಿಕೋತ್ಸವದ ಜೊತೆಗೆ ಚಂಡಿಕಾ ಯಾಗ, ರಾಜನ್ ದೈವ ಮಲರಾಯ ರಕ್ತೇಶ್ವರಿ ಹಾಗೂ ಕ್ಷೇತ್ರದಲ್ಲಿ ನೆಲೆಯಾಗಿರುವಂತಹ ಸಹಪರಿವಾರ ದೈವಗಳಿಗೆ ನೇಮೋತ್ಸವ ನಡೆಯಲಿಕ್ಕಿರುವಂತದ್ದು. ಹಾಗಾಗಿ ಪ್ರತಿಯೊಬ್ಬ ಭಕ್ತರು ಕೂಡ ಭಕ್ತಿಯಿಂದ ಜನವರಿ 24 ಹಾಗೇನೆ 25ರಂದು ನಡೆಯುವಂತಹ ಸಂಭ್ರಮವನ್ನ ಕಣ್ತುಂಬಿಕೊಳ್ಳೋದಕ್ಕಾಗಿ ಕಾಯ್ತಾ ಇದ್ದಾರೆ. ಭಕ್ತಿಯಿಂದ ಶ್ರೀ ದೇವರಲ್ಲಿ ಇಷ್ಟಾರ್ಥವನ್ನ ಬೇಡಿಕೊಂಡು ಪುನೀತರಾಗೋದಕ್ಕಾಗಿ ಕಾಯ್ತಾ ಇದ್ದಾರೆ. ಇದರ ಜೊತೆಗೇನೆ ಕ್ಷೇತ್ರದಲ್ಲಿ 10ನೇ ವರ್ಷದ ಪ್ರತಿಷ್ಠಾ ವಾರ್ಷಿಕೋತ್ಸವದ ಸಂದರ್ಭಕ್ಕೆ ಆಗುವಾಗ 10 ಅಭಿವೃದ್ಧಿ ಕಾರ್ಯಗಳು ಕೂಡ ನಡೀತಾ ಇದೆ. ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಕ್ಷೇತ್ರ ಅಭಿವೃದ್ಧಿಯನ್ನ ಕಾಣ್ತಾ ಇರುವಂತದ್ದು. ಅಭಿವೃದ್ಧಿಯ ಹೆಜ್ಜೆ ಯಾವ ರೀತಿಯಾಗಿದೆ, ಕ್ಷೇತ್ರದಲ್ಲಿ 10ನೇ ವರ್ಷದ ಪ್ರತಿಷ್ಠಾ ವಾರ್ಷಿಕೋತ್ಸವದ ಸಂಭ್ರಮಕ್ಕೆ ಯಾವ ರೀತಿಯಾಗಿ ಸಿದ್ಧತೆಗಳು ನಡೀತಾ ಇದೆ, ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಪುಣ್ಯಕ್ಷೇತ್ರದ ಆಡಳಿತ ಮಂಡಳಿಯ ಉಪಾಧ್ಯಕ್ಷರು ಹಾಗೆಯೇ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿರುವಂತಹ ಗೋಪಾಲಕೃಷ್ಣ ಹೇರಳೆ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ. 10ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ ಸರ್, ಹಾಗಾಗಿ 10 ಅಭಿವೃದ್ಧಿಗಳನ್ನ ಕೂಡ ಕಾಣ್ತಾ ಇದೆ. ಹಾಗೆ ಕ್ಷೇತ್ರದ ಬಗ್ಗೆ ಹೇಳಬೇಕು, ಅದ್ರ ಜೊತೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ. ಈ ಕ್ಷೇತ್ರದ ಬಗ್ಗೆ ಹೇಳುದಿದ್ರೆ, ತಾಯಿ ದುರ್ಗಾ ಪರಮೇಶ್ವರಿ ಮತ್ತು ಮಲರಾಯ ಸಪರಿವಾರ ದೇವರುಗಳ ಪೂರ್ತಿ ಆಶೀರ್ವಾದದೊಂದಿಗೆ ಈ ಕ್ಷೇತ್ರ ಒಟ್ಟು 17 ಜನದ ಟ್ರಸ್ಟಿ, ಒಬ್ಬರು ಅಧ್ಯಕ್ಷರು ಪ್ರವೀಣ್ ಅಂತ, ಉಪಾಧ್ಯಕ್ಷರು ನಾನಾಗಿದ್ದಾನೆ, ಕಾರ್ಯದರ್ಶಿಗಳು, ಕೋಶಾಧಿಕಾರಿಗಳು, ಈ ರೀತಿ 17 ಜನದ ಟ್ರಸ್ಟಿಗಳ ಒಂದು ತಂಡ ಕಾರ್ಯನಿರ್ವಹಿಸ್ತಾ ಇದೆ. ಅದೇ ರೀತಿ ಮನಮೋಹನ್ ಅಂತ ಇಲ್ಲಿ ನಿತ್ಯ ಅರ್ಚಕರಾಗಿ, ಮುಖ್ಯ ಅರ್ಚಕರಾಗಿ ನಮ್ಮ ಶ್ರೀಧರ ಭಟ್ ಅಂತ, ಮತ್ತು ಪವಿತ್ರ ಪಾಣಿಯಾಗಿ ಬಾಲಸುಬ್ರಹ್ಮಣ್ಯ ಭಟ್ ಅಂತ, ಇಷ್ಟು ಜನದ ಒಂದು ತಂಡ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಪೂರ್ವಕವಾಗಿ ಸಾಕಷ್ಟು ಈ ಭಾಗದಲ್ಲಿ ಯುವಕ ವೃಂದ, ಮಹಿಳಾ ತಂಡ, ಅದೇ ರೀತಿಯಲ್ಲಿ ಯಕ್ಷಕಲಾ ಪ್ರತಿಷ್ಠಾನ, ಇವರೆಲ್ಲ ಸೇರಿಕೊಂಡು ಒಂದು ಒಳ್ಳೆಯ ರೀತಿಯ ವಾತಾವರಣದಲ್ಲಿ ಈ ದೇವಸ್ಥಾನ ಅಭಿವೃದ್ಧಿ ಪಡ್ತಾ ಇದೆ. ಇದಕ್ಕೆ ಪೂರ್ವಕವಾಗಿ ಹಿಂದೆ ಬ್ರಹ್ಮಕಲಶ ಚೆನ್ನಾಗಿ ಆಗಿತ್ತು. ಅದರ ನಂತರ ಈಗ 10 ವರ್ಷಗಳಾಗಿದೆ. ನೇಮೋತ್ಸವ 3 ವರ್ಷಕ್ಕೊಮ್ಮೆ ನೇಮೋತ್ಸವ ಕೂಡ ಚೆನ್ನಾಗಿ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ನೇಮೋತ್ಸವಕ್ಕೂ ಕೂಡ ನಮ್ಮ ಧನಂಜಯರು ಅಂತ ಹೇಳುವಂಥವರ ನಮ್ಮೊಬ್ಬರು ಟ್ರಸ್ಟಿ ಕೂಡ ಅವರ ರೀತಿಯಲ್ಲಿ ಒಂದು ಉತ್ಸವ ಸಮಿತಿ ಮಾಡಿ ಅವರ ಅಧ್ಯಕ್ಷರಾಗಿರ್ತಾರೆ. ಕೆಲಸ ಕಾರ್ಯಗಳನ್ನು ನಾವು ಚೆನ್ನಾಗಿ ಮಾಡ್ತಾ ಇದ್ದೇವೆ. ಈಗಾಗಲೇ ಈ ವರ್ಷ 10ನೇ ವರ್ಷ ಆದ ಕಾರಣ ನಮ್ಮ ನೇಮೋತ್ಸವ ಕೂಡ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವಂಥ ನೇಮೋತ್ಸವ ಕೂಡ ಈ ವರ್ಷ ಬರಲಿಕ್ಕಿದೆ. ಹಾಗೆ 24-25ನೇ ತಾರೀಕಿಗೆ ಆ ನೇಮೋತ್ಸವ ಕೂಡ ಜರುಗುತ್ತದೆ. ಅದಕ್ಕೋಸ್ಕರ ನಮ್ಮ ಆಮಂತ್ರಣ ಪತ್ರಿಕೆ ಕೂಡ ಮುದ್ರಣ ಆಗಿದೆ. ಎಲ್ಲ ಕಡೆ ಹಂಚುವಂಥ ಕೆಲಸ ಕಾರ್ಯಗಳು ಕೂಡ ಚೆನ್ನಾಗಿ ಆಗಿದೆ. ಈ ವರ್ಷ ಏನಾಗಿದೆ ಅಂತ ಹೇಳಿದರೆ, ಈ ಕ್ಷೇತ್ರದ ಒಂದು ಅಭಿವೃದ್ಧಿ, ಅದು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುವುದು ಅಂತ ಕೇಳಿದರೆ ಅದು ನಿಶ್ಚಯ ಮಾಡಿ ಅಲ್ಲ, ಅನಿಶ್ಚಿತವಾಗಿ ಅದು ಸಡನ್ನಾಗಿ ಅಭಿವೃದ್ಧಿಗಳು ಪ್ರಾರಂಭ ಆಗ್ತದೆ. ಅದೇ ರೀತಿ ಅದು ಭಾಳ ಚೆನ್ನಾಗಿ ಕೊನೆಗೊಳ್ತದೆ. ಆ ರೀತಿಯ ಒಂದು ವ್ಯವಸ್ಥೆ ಈ ದೇವಸ್ಥಾನದಲ್ಲಿ ಮುಂದಿನಲ್ಲೇ ನಡೀತಾ ಬಂದಿದೆ. ಯಾಕಂದರೆ ದೇವರ ಕಾರಣಕ್ಕೆ ಇರ್ಬೋದು, ಇಲ್ಲಂದರೆ ಯಾವುದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಸರಿ ನಮ್ಮ ಸುತ್ತುಪೋಳಿಗಳು, ಈ ರೀತಿಯ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೇವೆ. ಅದಕ್ಕೆ ಪೂರ್ವಕವಾಗಿ ನಮ್ಮ ಹಿಂದೆ ಸಂಸದರು, ಅವರು ಸಂಸದರಾಗಿದ್ದಾಗ ನಳಿನ್ ಕುಮಾರ್ ಕಟೀಲ್ ಅವರು 10 ಲಕ್ಷ ರೂಪಾಯಿಯ ತಡೆಗೋಡೆಯನ್ನು ನಮಗೆ ಅನುದಾನವಾಗಿ ಕೊಟ್ಟಿದ್ದರು. ಅದರ ಕೆಲಸ ಕಾರ್ಯಗಳು ಈಗಾಗಲೇ ಪೂರ್ತಿಗೊಂಡಿದೆ. ಮೊನ್ನೆ ವೀಕ್ಷಣೆ ಕೂಡ ಅವರು ಮಾಡಿದ್ದಾರೆ. ಅದಕ್ಕೆ ಅದಕ್ಕೆ ಇನ್ನೊಂದು 3 ಲಕ್ಷ ರೂಪಾಯಿ ನಾನು ತೆಗೆಸಿಕೊಡ್ತೇನೆ, ಯಾವುದಾದ್ರು ಜನಪ್ರತಿನಿಧಿಗಳ ಕೈಯಿಂದ ತೆಗೆಸಿಕೊಡ್ತೇನೆ ಅಂತ ಹೇಳೋ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಮೊನ್ನೆ ಶಾಸಕರು ಈ ಕ್ಷೇತ್ರಕ್ಕೆ ಆಗಮಿಸಿದರು. ಅವರು ಕೂಡ ಅವರಿಗೆ ಪ್ರಸಾದವನ್ನು ಕೊಡುವ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಅವರು ಕೂಡ ಬಂದಾಗ ವೀಕ್ಷಣೆ ಮಾಡಿದರು, ಕಾಮಗಾರಿಗಳನ್ನು ಖುಷಿಪಟ್ಟಿದ್ದಾರೆ. ಅವರು ಕೂಡ ಒಂದು 20 ಲಕ್ಷ ನಾನು ನಿಮಗೆ ಅನುದಾನವನ್ನಾಗಿ ಕೊಡ್ತೇನೆ, ಶೌಚಾಲಯವನ್ನು ನಿರ್ಮಿಸುವುದಾದರೆ 5 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳುವಂಥ ವಾಗ್ದಾನವನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಅದೇ ದಿವಸ ಸಾಯಂಕಾಲ ನಮ್ಮ ಇವರು ಈಗಿನ ಪರಿಷತ್ತಿನ ಸದಸ್ಯರಾಗಿರುವಂಥ ಮಲ್ಲಿಕಾ ಪಕ್ಕಳರು ಬಂದಿದ್ದರು. ಅವರು ಕೂಡ ಅವರಿಗೆ ಭಾಳ ಖುಷಿಪಟ್ಟರು, ಇಲ್ಲಿ ಕಾರ್ಯಕ್ರಮಗಳನ್ನು ನೋಡಿ ಭಾರಿ ಸಂತೋಷಪಟ್ಟಿದ್ದಾರೆ. ಅವರು ಕೂಡ ನಾನು ಇಂಟರ್ಲಾಕ್ ವ್ಯವಸ್ಥೆಗೆ 5 ಲಕ್ಷ ರೂಪಾಯಿ ಗ್ರಾಂಟನ್ನು ಕೊಡ್ತೇನೆ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ದೇವಸ್ಥಾನ, ಅದೇ ರೀತಿ ಸಾಕಷ್ಟು ಈ ಭಾಗದ ಇದಕ್ಕೆ ಸಂಬಂಧಪಟ್ಟಂಥ ವಲಯ ಭಾಗಕ್ಕೆ ಸೇರಿದಂಥ ವ್ಯಕ್ತಿಗಳು ಕೂಡ ತುಂಬ ಜನ ಇದಕ್ಕೆ ಆಗಮಿಸ್ತಾ ಇದ್ದಾರೆ. ಅವರು ಕೂಡ ನಮಗೆ ಪೂರ್ವಕವಾಗಿ
ಒಳ್ಳೆಯ ಅನುದಾನಗಳನ್ನು ಕೊಡುವ ಇದನ್ನು ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲ ಒಟ್ಟಿಗೆ ಸೇರಿಕೊಂಡು ಇದೊಂದು ದೇವಸ್ಥಾನ ನಮ್ಮ ಸೀಮೆ ದೇವರಾದ ಮಹಾಲಿಂಗೇಶ್ವರನ ಆಶೀರ್ವಾದದೊಂದಿಗೆ ಈ ಕ್ಷೇತ್ರ ಅತ್ಯಂತ ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ ಪೂರ್ವಕವಾಗಿ ಎಲ್ಲ ನಮ್ಮ ತಂಡಗಳು ಕೂಡ ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಖಂಡಿತವಾಗಿಯೂ ಈ ಕ್ಷೇತ್ರ ಮುಂದೆ ಒಂದು ಒಳ್ಳೆಯ ಇದರಲ್ಲಿ ಇದನ್ನು ನಿಲ್ಲಿಸುವಂಥ ಒಂದು ವ್ಯವಸ್ಥೆಗೆ ನಾವೆಲ್ಲ ಸೇರಿ ಮಾಡಬಹುದು ಅಂತ ಹೇಳುವಂಥ ವಿಶ್ವಾಸದಲ್ಲಿ ಮತ್ತು ಅವರ ಆಶೀರ್ವಾದದೊಂದಿಗೆ ಚೆನ್ನಾಗಿ ನಡೀತಾ ಇದೆ. ನಗರಸಭಾ ಸದಸ್ಯರು ಹಾಗೇನೆ ಟ್ರಸ್ಟಿಗಳಾಗಿರುವಂತಹ ಸಂತೋಷ್ ಕುಮಾರ್ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಕ್ಷೇತ್ರ ಅಭಿವೃದ್ಧಿಯನ್ನ ಕಾಣ್ತಾ ಇದೆ ಸರ್, ಈ ಹೊತ್ತಿಗೆ ಕ್ಷೇತ್ರದ ಹಿನ್ನೆಲೆಯ ಬಗ್ಗೆ? ದುರ್ಗಾ ಪರಮೇಶ್ವರಿಯ ಚರಣಾರಂಭಕ್ಕೆ ನಮಸ್ಕರಿಸುತ್ತಾ, ಮೂಲದಲ್ಲಿ ಇಲ್ಲಿ ಒಂದು ಪಾಳು ಬಿದ್ದಂಥ ಒಂದು ಸ್ಥಿತಿಯಲ್ಲಿದ್ದಂಥ ಒಂದು ದೇವಾಲಯ ದೈವಸ್ಥಾನವ ಏನು ಗೊತ್ತಿಲ್ಲದ ಅಗೋಚರವಾಗಿದ್ದಂಥ ಒಂದು ಶಕ್ತಿಗಳ ಬಗ್ಗೆ ಅಗೋಚರವಾಗಿತ್ತು, ಯಾರಿಗೂ ಕೂಡ ಗೊತ್ತಿಲ್ಲ ಇತ್ತು. ಆಗ ಈ ಸಂದರ್ಭದಲ್ಲಿ ಇಲ್ಲೆಲ್ಲ ಆಸುಪಾಸಿನ ಜನಗಳಿಗೆ ಸ್ವಲ್ಪ ಅಡಚಣೆಗಳು ತಾಪತ್ರಯಗಳು ಎಲ್ಲ ಇತ್ತು. ಆದರೆ ಅದನ್ನು ಮುಂದುವರಿಸಲಿಕ್ಕೆ ಯಾರು ಕೂಡ ಆ ಸಂದರ್ಭದಲ್ಲಿ ಸಮಯ ಬರಲಿಲ್ಲ ಅಂತ ಕಾಣ್ತದೆ. ಅಂಥ ಸಂದರ್ಭದಲ್ಲಿ ಆಗಿನ ನನ್ನ ಸಹೋದರರಾದ ಶರಶ್ಚಂದ್ರರು ಹಾಗೂ ದೇವಿಪ್ರಸಾದ್ನ ಪ್ರಕಾಶ್ ಮತ್ತು ಆನಂದಾಚಾರ್ಯರು ಮತ್ತು ಈಗ ಅಧ್ಯಕ್ಷರಾಗಿದ್ದಂಥ ನಮ್ಮ ಪ್ರವೀಣ್ ನಾಯಕರು ಅವರೆಲ್ಲ ಅದರ ಬಗ್ಗೆ ಒಂದು ಚಿಂತನೆ ಮಾಡಿ, ಆಗ ನಮ್ಮ ಮರಕಡ ಗುರುಗಳಲ್ಲಿ ನನ್ನ ಅಣ್ಣ ಹೋಗ್ತಾ ಇದ್ದ, ಆಗ ಅವರು ಒಂದು ರಕ್ಷಾ ಪ್ರಸಾದ ಕೊಡ್ತಾರೆ. ಈ ದೇವಸ್ಥಾನದ ಅದನ್ನು ಉನ್ನತ ಸ್ಥಾನಕ್ಕೆ ತರಲಿಕ್ಕೆ, ಅದನ್ನು ಉದ್ಧರಿಸಲಿಕ್ಕೆ ಏನಾದರೂ ಜೀರ್ಣೋದ್ಧಾರ ಮಾಡುವ ಸಂದರ್ಭದಲ್ಲಿ ಅದಕ್ಕೆ ಅಡೆತಡೆಗಳು ಹಾಗೂ ಕೆಲವು ದೋಷಗಳಲ್ಲಿ ಇರುವುದರಿಂದ ಅದಕ್ಕೆ ಅವರಿಗೆ ರಕ್ಷಾ ಪ್ರಸಾದ ಕೊಟ್ಟರು. ಅದರ ಮೂಲಕ ಆಗ ಇದೆಲ್ಲ ಈ ಸ್ಥಳೀಯ ಯುವಕ ವೃಂದದವರು ಇದನ್ನೆಲ್ಲ ಕ್ಲೀನ್ ಮಾಡಿ ಆ ಕೂಡಲೇ ಒಂದು ದೀಪವನ್ನು ಉರಿಸಿ ಅಲ್ಲಿಂದ ಪ್ರಾರಂಭವಾದಂಥ ದೇವಸ್ಥಾನ. ಆ ಒಂದು ವಾರದಲ್ಲಿ ನಮ್ಮ ಮೊದಲು ಶಶಿಕುಮಾರ್ ಪಂಡಿತ್ ಅಂತ ಹೇಳುವವರು ಮೊದಲನೇ ಪ್ರಶ್ನೆ ಚಿಂತನೆಯನ್ನು ಮಾಡಿದರು. ಆಗ ಇಲ್ಲಿ ಮಲರಾಯ ಸಾನ್ನಿಧ್ಯ ಇರ್ತದೆ ಅಂತ ಹೇಳಿದರು. ಅದಕ್ಕೆ ಪೂರಕವಾಗಿ ಕೆಲವೊಂದು ರಕ್ತೇಶ್ವರಿ ಕೆಲವೊಂದು ಆ ಸುರಿನ ಒಂದು ಪ್ರಶ್ನೆಯಲ್ಲಿ ಬಂದಿದೆ. ಆ ನಂತರದ ಪ್ರಶ್ನೆ ನಮ್ಮ ಶಶಿಕುಮಾರ್ ಪಂಡಿತ್ ಸ್ವಾಮಿನಾಥನ್ ಮತ್ತು ಅವರ ತಂದೆಯವರು ಕೂಡ ಇಟ್ಟಿದ್ದರು ಇಲ್ಲಿ. ಆಗ ದೈವಸ್ಥಾನ ಅಂತೇಳಿಯೇ ಬಂತು ಸ್ಟಾರ್ಟಿಂಗ್ನಲ್ಲಿ. ಆದರೆ ಇನ್ನೇನು ಅದಕ್ಕೆ ಬೇಕಾದ ಸ್ಕೆಚ್ಗಳನ್ನೆಲ್ಲ ಮಾಡಿ ಇನ್ನು ಮುಂದುವರಿಯುವ ಒಂದು ಹಂತದಲ್ಲಿರುವಾಗ ವಾಪಸ್ ನಮ್ಮ ಸ್ವಾಮಿಗಳಲ್ಲಿ ನಾವು ಸಂದರ್ಶನ ಮಾಡುವಾಗ ಅಲ್ಲಿ ಒಂದು ಸ್ಥಳ ಪ್ರಶ್ನೆ ಇಡುವಾಗ ಹೇಳಿದರು, ಇದಕ್ಕೆ ಅಷ್ಟಮಂಗಲ ಆಗಬೇಕು, ನೀವು ಇದರಲ್ಲಿ ಇನ್ನೂ ಶಕ್ತಿ ಇದೆ, ದೇವರ ಒಂದು ಶಕ್ತಿ ಬಾಕಿ ಆಗ್ತದೆ ನೀವು ಮಾಡಿದರೆ, ಆಗ ನೀವು ಅಷ್ಟಮಂಗಲ ಇಟ್ಟೇ ಮುಂದುವರಿರಿ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಅದನ್ನಲ್ಲಿಗೆ ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ಅಷ್ಟಮಂಗಲ ಇಡುವ ಯೋಜನೆ ಮಾಡಿದರು. ಆ ನಂತರ ಕಾಲಕ್ರಮೇಣ ಅಷ್ಟಮಂಗಲ ಇಟ್ಟ ಚಿಂತನೆಯಲ್ಲಿ ನಮಗೆ ಇಲ್ಲಿ ದುರ್ಗಾ ಪರಮೇಶ್ವರಿ ದೇವಿ ಇದೆ ಅಂತೇಳಿ ಗೊತ್ತಾದದ್ದು. ಅಲ್ಲಿಯವರೆಗೆ ಮಲರಾಯ ಅಂತ ಹೇಳಿಕೊಂಡೇ ನಾವು ಆದ ಕಾರಣ ಈ ಸ್ಥಳಕ್ಕೆ ಮಲರಾಯ ಅಂತ ಸುರುವಿನಲ್ಲಿ ಮಲರಾಯ ಅಂತೇಳಿ ದೀಪವನ್ನು ಇಡ್ತಿದ್ರು. ನಮ್ಮ ಕೃಷ್ಣಪ್ಪ ಅಂತ ಹೇಳುವವರು ಪ್ರತಿದಿನ ಬಂದು ಅವರನ್ನೀಗ ನಾವೆಲ್ಲರೂ ಸ್ಮರಣೆ ಮಾಡಬೇಕು, ಯಾಕೆಂದರೆ ಡೈಲಿ ದೀಪ ಬಂದು ಇಡ್ತಿದ್ರು. ಅದಲ್ಲದೆ ಪರಿಸರದವರೆಲ್ಲ ಬಂದು ಅಡ್ಡ ಬಿದ್ದು ಹೋಗ್ತಿದ್ರು. ಆಗೋ ಹಣ ಸಂಗ್ರಹ ಆಗ್ತಿತ್ತು. ಪ್ರತಿ 2 ನಮ್ಮ ಸಂಕ್ರಮಣ ಮತ್ತು ಇದಕ್ಕೆ ಪತ್ತನಾಜೆಗೆ ತಂಬಿಲಾಗ್ತಿತ್ತು. ಆಗ ಎಲ್ಲರೂ ಸೇವೆ ಕೊಡ್ತಿದ್ರು. ಆಮೇಲೆ ಅಷ್ಟಮಂಗಲದ ಚಿಂತನೆ ಪ್ರಕಾರ ಈ ಜೀರ್ಣೋದ್ಧಾರಗಳು ಆಗಿದೆ. ಆ ಸಂದರ್ಭದಲ್ಲಿ ನಮ್ಮ ಇಲ್ಲಿ ಸುಧೀಂದ್ರ ಪ್ರಭುಗಳು ನಗರಸಭಾ ಸದಸ್ಯರು ಭಾಳಷ್ಟು ಮುತುವರ್ಜಿಯನ್ನು ವಹಿಸಿ, ಪುಟ್ಟನಾಯಕರು ಇರ್ಬೋದು, ABS ಭಟ್ರು ಇರ್ಬೋದು, ಅದೇ ರೀತಿಯ ಇಲ್ಲಿ ಎಲ್ಲ ನಮ್ಮ ಈ ಧನಂಜಯರು, ಮನೋಹರರು, ಪುಟ್ಟಣ್ಣ ಮತ್ತು ಸುಮಾರು ಜನ, ಸುಂದರಣ್ಣ ಅವರದೆಲ್ಲ ನೇತೃತ್ವದಲ್ಲಿ ಒಂದು ತಂಡ ಆಯಿತು. ಹಾಗೆ ಇದು ಜೀರ್ಣೋದ್ಧಾರ ಆಯಿತು, ಪ್ರತಿಷ್ಠೆ ಕೂಡ ಆಯಿತು. ಆ ನಂತರದ ಬೆಳವಣಿಗೆಯಲ್ಲಿ ಇಲ್ಲಿ ಸುಮಾರು ಮನೆಗಳು ಬಂತು, ಕೀರ್ತನ್ ರೆಸಿಡೆನ್ಸಿ ಬಂತು. ಆ ನಂತರ ನಮಗೊಂದು ಬಲ ಸಿಕ್ಕಿತ್ತು. ಅವ್ರು ಬಂದ ನಂತರ ಯೋಗೀಶ್ರು ಬಂದರು. ಅಲ್ಲಿವರೆಗೆ ಏನಾಗಿದೆ, ದಾರಿಯ ಸಮಸ್ಯೆ ಇತ್ತು. ಯೋಗೀಶ್ ಪ್ರಭುಗಳು ಇಲ್ಲಿ ಯೋಗೀಶ್ ಕಾಮತ್ರ ಅವರು ಬಂದ ನಂತರ ದಾರಿಯ ವ್ಯವಸ್ಥೆ ಆಯಿತು. ಆದ ಕಾರಣ ನಮಗೊಂದು ಪೂರಕ ವಾತಾವರಣ ನಿರ್ಮಾಣ ಆಯಿತು. ಆ ನಂತರದಲ್ಲಿ ಹರಿಪ್ರಸಾದ್ ಹೋಟೆಲ್ ಕೂಡ ಇಲ್ಲಿ ಬಂತು. ಅವರು ಕೂಡ ಈ ದೇವಸ್ಥಾನದ ಅಭಿವೃದ್ಧಿಗೆ ಬೆನ್ನೆಲುಬಾಗಿ ನಿಂತವರು. ಆ ನಂತರದ ದಿನಗಳಲ್ಲಿ ನಾವು ಇಷ್ಟೆಲ್ಲ ಬೆಳವಣಿಗೆಯನ್ನು ಕಂಡಿದ್ದೇವೆ. ಹಾಗೆ ಮೊನ್ನೆ ನಮ್ಮ ದೇವಸ್ಥಾನದ ಸಮಿತಿಯ ವತಿಯಿಂದವೇ ಒಂದು ನಿರ್ಮಾಣ ಆಗಿದೆ ಈ ತಡೆಗೋಡೆ. ಯಾಕೆಂತ ಹೇಳಿದರೆ ಈಗ ನಾವು ವಿಜ್ಞಾಪನಾ ಪತ್ರ ಮಾಡಿ ಸಂಗ್ರಹಕ್ಕೆ ಹೋಗುವಾಗ ಹೇಳುವಂಥದ್ದು ಇಷ್ಟೇ, ನೀವು ಒಮ್ಮೆ ದೇವಸ್ಥಾನಕ್ಕೆ ಬನ್ನಿ, ನಾವು ಹಣದ ದೃಷ್ಟಿಯಿಂದ ಬಂದದಲ್ಲ, ನೀವು ಒಮ್ಮೆ ಬಂದು ನೋಡಿ ಅಂತೇಳಿ. ಯಾಕೆಂತ ಹೇಳಿದರೆ ಇದನ್ನು ಯಾರು ಕೂಡ, ಯಾಕೆಂದರೆ ಇದಕ್ಕೆ ಈಗಾಗಲೇ 18 ಲಕ್ಷ ಖರ್ಚಾಗಿದೆ. ಆದರೆ ನಮ್ಮ ಸರ್ಕಾರದ ಲೆವೆಲಲ್ಲಿ ಯಾವ ರೀತಿಯಲ್ಲಿ ಎಸ್ಟಿಮೇಟ್ ಮಾಡಿದರೂ ಒಂದು 50-55 ಲಕ್ಷದ ಕಾಮಗಾರಿ ಖಂಡಿತವಾಗಿ ಆಗಿದೆ. ಯಾಕೆಂದರೆ ಇಲ್ಲಿ ಕೊಡುವ 100 ರೂಪಾಯಿ ಅದು ಸಾಧಾರಣ 250 ರೂಪಾಯಿ ವ್ಯಾಲ್ಯೂಯೇಷನ್ಗೆ ಬರುವಂಥದ್ದು. ಆದ ಕಾರಣ ಪ್ರತಿಯೊಂದು ದಾನಿಗಳಲ್ಲಿ ನಾನು ಮನವಿ ಮಾಡೋದು ಯಾಕೆ ಅಂತ ಹೇಳಿದರೆ, ನಾವು ಏನಾದ್ರು ಸಂಗ್ರಹ ಕೇಳಲಿಕ್ಕೆ ಬಂದಾಗ ತಾವುಗಳು ದಯವಿಟ್ಟು ದೇವಸ್ಥಾನಕ್ಕೆ ಆಗಮಿಸಿ ಇಲ್ಲಿ ನಾವು ಕೊಡುವಂಥ ಜೀರ್ಣೋದ್ಧಾರ ಅದು ಯಾಕೆಂತ ಹೇಳಿದರೆ ಅದು 100ಕ್ಕೆ 200% ಕೆಲಸ ಆಗ್ತದೆ. ಆದ್ದರಿಂದ ನೀವು ಕೊಡುವ ಹಣವು ಯಾವುದೇ ರೀತಿಯ ದುಂದುವೆಚ್ಚ ರೀತಿಯಲ್ಲಿ
ವ್ಯತ್ಯಯ ಆಗುವುದಿಲ್ಲ, ಅದು ದೇವರ ಸನ್ನಿಧಿಗೆ ಸದ್ಬಳಕೆ ಆಗ್ತದೆ. ಹಾಗೆ ಎಲ್ಲರೂ ಕೂಡ ಈ ನಮ್ಮ ಮುಂದಿನ ಕೆಲವೊಂದು ಮೂಲಭೂತ ಸೌಕರ್ಯಕ್ಕೆ ನಾವು 1.5 ಕೋಟಿಯ ಪ್ರಾಜೆಕ್ಟನ್ನು ಹಾಕಿ ಕಾಮಗಾರಿಯಲ್ಲಿ ತೊಡಗಿಸಿಕೊಂಡಿದ್ದೇವೆ. ಇನ್ನೂ ಒಂದು 2 ವರ್ಷದೊಳಗೆ ಅದನ್ನೆಲ್ಲ ಪೂರ್ಣಗೊಳಿಸಲಿದ್ದೇವೆ. ಅದೇ ರೀತಿ ನಮ್ಮ ನಗರಸಭಾ ವತಿಯಿಂದ 3 ಲಕ್ಷದ ತಡೆಗೋಡೆ ಹಾಗೂ ಇಂಟರ್ಲಾಕಿನ ವ್ಯವಸ್ಥೆಯನ್ನು ಮಾಡಿ ಈಗಾಗಲೇ ವಾಹನ ನಿಲುಗಡೆಗೆ ನಮ್ಮ ಅವಧಿಯಲ್ಲಿ ಒಂದು ನೆನಪಾಯಿತು ನಮಗೆ. ನಾವು ಏನಾದ್ರು ಒಂದು ಈ ದೇವಸ್ಥಾನಕ್ಕೆ, ಯಾಕೆಂದರೆ ನಾವು ಇಲ್ಲಿ ಪ್ರಾರ್ಥನೆ ಮಾಡಿಯೇ ನಾವು ಹೋಗುವಂಥದ್ದು. ಯಾವುದೇ ಕೆಲಸ ಕಾರ್ಯ ನಮಗೆ ಎಲ್ಲ ಕೆಲಸಗಳಲ್ಲಿ ಎಲ್ಲ ಜಯ ಸಿಕ್ಕಿದೆ. ಅದೇ ರೀತಿ ಈ ವಾರ್ಡಿನ ಮತ್ತೊಬ್ಬರು ನಮ್ಮ ಜಗನೀಯಸ್ಥರು ಅಂತ ಹೇಳಿದ್ದಾರೆ, ಅವರು ಕೂಡ 3 ಲಕ್ಷದ ಅನುದಾನವನ್ನು ಇಟ್ಟಿದ್ದಾರೆ. ಮುಂದಿನ 1 ತಿಂಗಳಿನಲ್ಲಿ ಅದರ ಕೂಡ ತಡೆಗೋಡೆಯ ಕಾಮಗಾರಿಗಳು ನಡೆಯುತ್ತದೆ. ಅದೇ ಹೇಳಿದಂತೆ ನಮ್ಮ ಶಾಸಕರು ಮತ್ತು ನಳಿನ್ ಕುಮಾರ್, ಅದೇ ರೀತಿ ಮಲ್ಲಿಕಾ ಪಕ್ಕಳ ಅವರೆಲ್ಲರೂ ಕೂಡ ಅನುದಾನವನ್ನು ಘೋಷಿಸಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಅದೆಲ್ಲ ಪೂರ್ಣವಾಗಿ ಕೆಲಸವು ಆ ದೇವರ ಅನುಗ್ರಹದಲ್ಲಿ ಆಗಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಹಾಗೂ ಈ ಯುವಕ ವೃಂದದವರ ಒಂದು ಕೆಲಸವನ್ನು ಎಲ್ಲರೂ ಮೆಚ್ಚಬೇಕು. ಯಾಕೆಂತ ಹೇಳಿದರೆ ಈ ಸೀಮಿತ ವರ್ಗದ ಒಂದು ಯುವಕ ವೃಂದದವರು ಹುಡುಗರು ರಾತ್ರಿ ಹಗಲು ಎಲ್ಲ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಈ ಮಹಿಳಾ ವೃಂದದವರು ಕೂಡ ಹಾಗೆ ಒಳ್ಳೆಯ, ಯಾಕೆಂತ ಹೇಳಿದರೆ ಇಲ್ಲಿ ಯಾಕೆಂದರೆ ಯಾರು ಕೂಡ ಬರಲಿ ಅವರ ಒಂದು ರಿಸೀವಿಂಗ್, ಇಲ್ಲಿಯ ಒಂದು ಆಸುಪಾಸಿನವರು ದೇವಸ್ಥಾನಕ್ಕೆ ಬಂದ ಕೂಡಲೇ ಚಂದದಲ್ಲಿ ಒಂದು ರಿಸೀವ್ ಮಾಡ್ತಾರೆ, ಬಂದಿದ್ದೀರಾ ಅಂತ. ಅದನ್ನು ಎಲ್ಲರೂ ಹೊರಗೆ ಹೇಳ್ತಾರೆ. ಒಂದು ಕೇಳುವ ಒಂದು ಪ್ರಶ್ನೆ ಉಂಟು, ಗಂಡ ಬಂದರೆ ಹೆಂಡತಿ ಯಾಕೆ ಬರಲಿಲ್ಲ, ಹೆಂಡತಿ ಬಂದರೆ ಗಂಡ ಯಾಕೆ ಬರಲಿಲ್ಲ ಅಂತ. ಅದು ಒಳ್ಳೆಯ ಒಂದು ಬೆಳವಣಿಗೆ. ಯಾಕೆಂದರೆ ಮನೆಗೆ ಹೋಗಿ ಹೇಳ್ತಾರೆ, ನಿಮ್ಮನ್ನಲ್ಲಿ ಕೇಳಿದರು, ಜಲಜಕ್ಕ ಕೇಳಿದರು, ಮನೋರನ್ನ ಕೇಳಿದರು, ಪುಟ್ಟಣ್ಣ ಕೇಳಿದ್ರು ಅಂತ ನಾವು ಮಾರನೇ ದಿವಸ ಬರ್ತೇನೆ. ಅದು ಒಳ್ಳೆಯ ಬೆಳವಣಿಗೆ. ಮುಂದಿನ ದಿನಗಳಲ್ಲಿ ಯಾರೇ ಬರಲಿ ಅವರ ಜೊತೆಯಲ್ಲಿ ನೀವೇ ಇನ್ನೊಬ್ಬರು ನಿಮ್ಮ ಮಗ ಯಾಕೆ ಬರಲಿಲ್ಲ ಅಂತ ಕೇಳಿದರೆ ಅವರಿಗೆ ಒಂದು ಖುಷಿ ಆಗ್ತದೆ, ನಮ್ಮ ನೆನಪಿದೆ ಈ ದೇವಸ್ಥಾನಕ್ಕೆ ಅಂತೇಳಿ. ಆ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಿಕೊಂಡು ಹೋದಂಥ ಒಂದು ಈ ಟೀಮು, ನಮ್ಮ ಇಡೀ ಎಲ್ಲರನ್ನು ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಧನಂಜಯ ರೈ ಸರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ಉತ್ಸವಗೆ ರೆಡಿ ಆತೇರಿ ಪೂರೇರ್ಲ 10ನೇ ವರ್ಷದ ಸಂಭ್ರಮ ಅಂಚಾದ ಎಲ್ಲ ಅಂಚಿದ ಕಾರ್ಯಕ್ರಮ ಎಂಚ ನಡಪಣ ಸರ್? ಒಂದು 4ನೇ ಸರ್ತಿನ ನೇಮೋತ್ಸವ ನಡತ ಆನ್ಲೈನೆ ಐಕ್ಕಂದೆ ಆತ ಒಂಜಿ ಉತ್ಸವ ಸಮಿತಿ ಮಲ್ತೇರು. ಯಾನ ಅಧ್ಯಕ್ಷ ಆತುಲ್ಲೆ, ದಯಾನಂದ ಕರ್ಮಲಾಯಿತ ಕಾರ್ಯದರ್ಶಿ ಆತುಲ್ಲೇರು. ಅಂಚನೆ ಒಂಜಿ 25-30 ಜವನೇರ್ನ ಒಂಜಿ ಟೀಮ್ ಉಂಡು. ಇತ್ತ ಮುಲ್ಪ ಶರತ್ ಮಂಜುಳರಪ್ಪು, ನಿತಿನ್ ಬೊಲ್ವಾರ್, ನಿತಿನ್ ಪ್ರಸಾದ್, ಬೊಕ್ಕ ಬೇಬಿ ಪಿಜಾರ್ಲು, ಬೊಕ್ಕ ಸುಂದರ್ ನಾಯ್ಕರ್, ರೋಹಿತ್, ಸಮಂತ್, ಈ ಜನತ ಟೀಮ್ ಮಲ್ಲ ಟೀಮೇ ಉಂಡು. ಬೊಕ್ಕ ದಿನೇಶ್ ಕರ್ಮಲ, ಇದು ಮಲ್ಲ ಒಂಜಿ ಉತ್ಸವ ಒಂಜಿ ಜವನೇರ್ ಟೀಮ್ ಉಂಡು. ಸುಮಾರು ಒಂಜಿ ರಡ್ಡೆ ಕಾಲು ಸಾವಿರ ಕಾಕಾಜಿ ಪೂರ ಇಲ್ಲಡೆ ಬೋದು ಬಟವಾಡೆ ಆತನ ಪೂರ ಎಲ್ಲಂಜಿತ್ತೆ ಆಜಾರಂಟೆ ಬರ್ತುಗು ಮಕರ ತೋರಣ ಗೊಣಮೂರ್ತ ಆತು. 5 ಗಂಟೆ ಬಂಡಾರ ರಂಗಪೂಜೆ ಅವರು ಆದು ಎನ್ಮಾರೇಕ ರಕ್ತೇಶ್ವರಿ ಲಕ್ಕ ತುಂಬ್ತಾರೆ. ಲಕ್ತೇಶ್ವರಿ ನೇಮ ಹಾಕೊಂಡು 5 ಬೊಕ್ಕ ಕಲ್ಕುಡ, ಕಲ್ಲುರ್ಟಿ, ಪಂಜೂರ್ಲಿ ರಾತ್ರಿ ಇದು ನೇಮ ಆರೋಂಡು. ಮಣದನಿ ಬಲ್ಪಗು ರಾಜನ್ ದೈವ ಮಲ್ರಾಯನ ನೇಮ 9 ಗಂಟೆ ನೇಮ ಲಕ್ಕ ತುಂಬ್ತಾರೋಂಡು. ಅಂಚ ಮಾತೆರ್ಲ ಒಂಜಿ ಪರಿಸರ ಜನಕುಲೆ ಅಂತ ಬಾರಿ ಒಂಜಿ ಕುಚಿತ್ತ ದಿನ ಆತನೆಲ್ಲ ಅಂಜಿ ಒಂದು ಮುಂಜಿನ 4ನೇ ವರ್ಷದ ನೇಮ ಬಂಡಿತ್ತು. ಮಾತೆಲ್ಲ ಆ ದಿನಕ್ಕಿಂತ ಕಾತ ಉಳ್ಳೇರು ಮಾತೆಲ್ಲ ಎಲ್ಲ ಅಂಜಿ ಶನಿವಾರ ಇತ್ತಾರಗು ಮಾತ ಪರಿಸರ ಈ ಬೊಲ್ವಾರ ಬೈಲ್ದಾಗ್ಲು ಈ ಊರದಾಗ್ಲು ಪೂರ ಕಾತ ಉಳ್ಳೇರು ಎಲ್ಲಂಜಿಗೆ. ಅಂಚ ಬಾರಿ ಒಂಜಿ ವಿಜೃಂಭಣೆ ನೇಮ ನಡಪೇರುಂಡು. ಬಯ್ಯಕ್ಕೋ ಗುಳಿಗ ನೇಮಲ ಯಾರೋ ಉಂಡು. ಅವೇ ಅಲ್ರಾಯ ಬಿರಿತು ಗುಳಿಗ ನೇಮಲ ಯಾರೋ ಉಂಡು. ಮಾತೆಲ್ಲ ಬರೋಡು, ಮಾತೆಲ್ಲ ಸೇರೋಡು ನೆಕ್ಲು ಒಂಜಿ ವಿನಂತಿ. ಕ್ಷೇತ್ರದ ಅರ್ಚಕರಾಗಿರುವಂತಹ ಮನಮೋಹನ್ ಭಟ್ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಕ್ಷೇತ್ರದಲ್ಲಿ ಯಾವೆಲ್ಲ ಅರ್ಚನೆಗಳು ನಡೆಯುತ್ತೆ ಅನ್ನುವಂಥದ್ದು, ಹಾಗೇನೆ ಇಲ್ಲಿ ಬಂದು ಬೇಡಿದಂತಹ ಭಕ್ತರಿಗೆ ಯಾವೆಲ್ಲ ಪವಾಡಗಳು ಜೀವನದಲ್ಲಿ ನಡೆದಿದೆ ಅನ್ನೋದು. ಈ ಕ್ಷೇತ್ರದಲ್ಲಿ ದುರ್ಗಾ ಪರಮೇಶ್ವರಿ ಉಳ್ಳಾಲ್ತಿ ಸಪರಿವಾರ ಕ್ಷೇತ್ರ. ತಾಯಿಗೆ ವಿಶೇಷವಾಗಿ ಲಗ್ನದ ವಿಷಯವಾಗಿ ಪ್ರಾರ್ಥಿಸಿದವರಿಗೆ ಇಲ್ಲಿ ಫಲಪ್ರಾಪ್ತಿಯಾಗಿದೆ, ಸಂತಾನ ಫಲ. ಹಾಗೆ ವಿಶೇಷವಾಗಿ ಆ ಸ್ಥಳ ಎಲ್ಲ ಸಂಕಲ್ಪವನ್ನು ಆ ತಾಯಿ ಜಗನ್ಮಾತೆ ಅನುಗ್ರಹಿಸುತ್ತಾಳೆ. ಹಾಗೆ ಕ್ಷೇತ್ರದಲ್ಲಿ ಸಾನ್ನಿಧ್ಯ ಬಹಳ ಅಭಿವೃದ್ಧಿ ಪದದತ್ತ ಕ್ಷೇತ್ರ ಕಾಮಗಾರಿ ಕೆಲಸವು ನಡೀತಾ ಇದೆ. ಹಾಗೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾಳ್ದು ಪ್ರತಿಷ್ಠಾ ದಿನ ವಾರ್ಷಿಕೋತ್ಸವ ಹಾಗೆ ನೇಮೋತ್ಸವ ನಡೆಯಲಿಕ್ಕಿದೆ. ಹಾಗೆ ಕ್ಷೇತ್ರ ತಂತ್ರಿವರಿಯಾದಂತಹ ಕೆಮ್ಮಿಂಜ ನಾಗೇಶ ತಂತ್ರಿಗಳು ಬಂದು ವಿಶೇಷವಾಗಿ ಆ ಕಾರ್ಯವನ್ನು ಪೂಜಾ ಕೈಂಕರ್ಯವನ್ನು ನಡೆಸಲಿಕ್ಕಿದೆ. ಹಾಗೆ ಕ್ಷೇತ್ರದ ಪ್ರಧಾನರಾದಂತಹ ಶ್ರೀ ವೇದಮೂರ್ತಿ ಶ್ರೀಧರ ಭಟ್ರು, ಹಾಗೆ ಪವಿತ್ರ ಪಾಣಿಗಳು, ಬಾಲಸುಬ್ರಹ್ಮಣ್ಯ ಭಟ್ರು ಎಲ್ಲರ ನೇತೃತ್ವದಲ್ಲಿ ಕ್ಷೇತ್ರದ ಭಾರವಾಹಿಗಳೆಲ್ಲರೂ ಸೇರಿ ಬಹಳ ವಿಜೃಂಭಣೆಯಿಂದ ಕಾರ್ಯ ನಡೆಯಲಿಕ್ಕಿದೆ. ವಿಶೇಷವಾಗಿ ಕಲ್ಪೋಕ್ತ ವಿಶೇಷ ದುರ್ಗಾ ಪೂಜೆ, ಈ ಚಂಡಿಕಾಯಾಗ ವಿಶೇಷವಾಗಿ ನಡೆಯಲಿಕ್ಕಿದೆ. ಹಾಗೆ ಎಲ್ಲವೂ ಚಂದಕ್ಕೆ ನಡೆಯುವಂತೆ ಆ ತಾಯಿ ಜಗನ್ಮಾತೆ ದುರ್ಗಾ ಪರಮೇಶ್ವರಿ ಆ ಸಪರಿವಾರ ಮಲರಾಯ ಸಪರಿವಾರ ಶಕ್ತಿಗಳು ಅನುಗ್ರಹಿಸಲಿ. ಪ್ರತಿನಿತ್ಯ ಯಾವೆಲ್ಲ ಪೂಜೆಗಳು ನಡೆಯುತ್ತೆ, ವಿಶೇಷ ದಿನಗಳಲ್ಲಿ? ಪ್ರತಿದಿನ ಅಂದರೆ ಕುಂಕುಮಾರ್ಚನೆ, ಮಹಾಮಂಗಳಾರತಿ ನಡೆಯುತ್ತಾ ಇದೆ. ಹಾಗೆ ದುರ್ಗಾ ಪೂಜೆ ಸಂಧ್ಯಾ
ಪ್ರಾರ್ಥನಾ ಸೇವೆಗಳು ನಡೆಯುತ್ತಾ ಇದೆ. ಹಾಗೆ ಬೆಳಗ್ಗೆ 8 ಗಂಟೆಗೆ ಮಂಗಳಾರತಿ, ಮಹಾಮಂಗಳಾರತಿ, ಸಂಧ್ಯಾಕಾಲದಲ್ಲಿ 7:15ಗೆ ಪೂಜೆ ನಡೆಯಲಿಕ್ಕಿದೆ. ಪ್ರತಿ ಸಂಕ್ರಮಣ ಅಂದು ಮಹಾಗಣಪತಿ ಹವನ, ಹಾಗೆ ನಾಗರಾಜ ಪಂಚಾಮೃತ ಅಭಿಷೇಕ, ತಂಬಿಲ ಸೇವೆಗಳು, ದೈವಗಳಿಗೆ ಸೇವೆಗಳು ನಡೆಯಲಿಕ್ಕಿದೆ. ಸಂಧ್ಯಾಕಾಲದಲ್ಲಿ ಕಲ್ಪವೃತ್ತ ವಿಶೇಷ ದುರ್ಗಾ ಪೂಜೆ ಬರ್ತಾ ಇದೆ. ಹಾಗೆ ಆಟಿ ತಿಂಗಳಲ್ಲಿ 1 ತಿಂಗಳು ಪರ್ಯಂತ ಅನ್ನದಾನದೊಂದಿಗೆ ವಿಶೇಷವಾಗಿ ದುರ್ಗಾ ಪೂಜೆ ನಡೀತಾ ಇದೆ. ಹಾಗೆ ನವರಾತ್ರಿ 9 ದಿವಸದ ವಿಶೇಷವಾಗಿ ತಾಯಿಗೆ ಅಲಂಕಾರ, ವಿಶೇಷ ಪೂಜೆ, ಭಜನಾ ಸೇವೆಗಳು ನಡೀತಾ ಇದೆ. ಬಹಳ ಚೆಂದಕ್ಕೆ ನಡೀತಾ ಇದೆ. ಇನ್ನೂ ಅಭಿವೃದ್ಧಿ ಕಾರ್ಯ ನಡೆಯಲಿಕ್ಕಿದೆ. ಇನ್ನೂ ವಿಶೇಷವಾದಂಥ ಪೂಜೆಯು ತಂತ್ರಿಯವರ ಮಾರ್ಗದರ್ಶನದಲ್ಲಿ ನಡೆಯಲಿಕ್ಕಿದೆ. ಆಡಳಿತ ಮಂಡಳಿ ಅಧ್ಯಕ್ಷರಾಗಿರುವಂಥ ಪ್ರವೀಣ್ ನಾಯ್ಕ್ ಸರ್ ಇದ್ದಾರೆ, ಮಾತಾಡಿಸಬೇಕು. ನಮಸ್ತೆ ಸರ್. ನಮಸ್ತೆ. 10ನೇ ವರ್ಷದ ಪ್ರತಿಷ್ಠಾ ವಾರ್ಷಿಕೋತ್ಸವ, ಅದರ ಜೊತೆಗೇನೆ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದೆ. ನೀವು ಅಧ್ಯಕ್ಷರಾಗಿರುವಂಥ ಹೊತ್ತಿನಲ್ಲಿ ಆಗ್ತಾ ಇರುವಂಥದ್ದು ನಿಮಗೆ ವಿಶೇಷ ಸರ್. ಹಾಗಾಗಿ ಕ್ಷೇತ್ರದ ಅದು ನಮ್ಮ ಪುಣ್ಯ. ಸುಮಾರು 34 ವರ್ಷದ ಹಿಂದೆ ಒಂದು ಬನ ಅಂತೇಳಿ ಇಲ್ಲಿ ಎಲ್ಲ ಕಾಡಿನ ಹಾಗೆ ಇದ್ದದ್ದು ಒಂದು ವ್ಯವಸ್ಥೆ. ಆ ಟೈಮಿನಲ್ಲಿ ನಾವು ಸೇರಿಕೊಂಡು ಇದಕ್ಕೊಂದು ಏನಾದರೂ ಮಾಡಬೇಕು ಅಂತೇಳಿ ಹೊರಟಿದ್ದೆ. ಇದೇ ಪ್ರಕಾರ ಇವತ್ತು ಇಷ್ಟು ದೊಡ್ಡ ದೇವಸ್ಥಾನ ಆಗಿದೆ. ಆಮೇಲೆ ಅಭಿವೃದ್ಧಿಯ ಬಗ್ಗೆ ಏನೋ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ ಅಷ್ಟೇ. ನಮ್ಮ ಕೈಯಲ್ಲಿ ಏನಿಲ್ಲ, ಎಲ್ಲ ದಾನಿಗಳದ್ದೊಂದು ವ್ಯವಸ್ಥೆ ಇಲ್ಲಿ. ಹಾಗಾಗಿ ಇಷ್ಟು ಒಂದು ಅಭಿವೃದ್ಧಿ ಆಗಿದೆ. ಇನ್ನು ಮುಂದೆ ಸಹ ಸುಮಾರು ಅಭಿವೃದ್ಧಿ ಮಾಡಲಿಕ್ಕೆ ಆಸೆ ಉಂಟು. ಆಗಬೇಕು ಅಂತೇಳಿ ಜನರದ್ದು ಸಹಕಾರ ನಮಗೆ ಮುಖ್ಯವಾಗಿ ಬೇಕು. ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾಗಿರುವಂಥ ಪ್ರಸನ್ನ ಕುಮಾರ್ ಬಳ್ಳಾಲ್ ಸರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಕ್ಷೇತ್ರ 10 ದಾನಿಗಳ ಸಹಕಾರದ ಮೂಲಕ ಹಾಗೇನೆ ಸರ್ಕಾರದ ಅನುದಾನದ ಮೂಲಕ ಕೂಡ ಅಭಿವೃದ್ಧಿ ಕಾಣ್ತಾ ಇರುವಂಥದ್ದು ಸರ್. ಹಾಗಾಗಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತೆ, ನಮಸ್ತಸ್ಯೆ 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 ನಮೋ ನಮಃ. ಕ್ಷೇತ್ರ ಸಾನ್ನಿಧ್ಯ ದುರ್ಗಾ ಪರಮೇಶ್ವರಿ ಉಳ್ಳಾಲ್ತಿ ಮಲರಾಯ ಸಪರಿವಾರ ದೈವಗಳಿಗೆ ವಂದಿಸುತ್ತಾ, ಶ್ರೀ ಕ್ಷೇತ್ರದ ಕಾರಣಿಕವನ್ನು ಜನ ಸಮುದಾಯಕ್ಕೆ ತಲುಪಿಸುವಂಥ ಸುದ್ದಿ ಮಾಧ್ಯಮದವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಕ್ಷೇತ್ರದಲ್ಲಿ ನಾನೀಗ ಜೋಡಿಸಿಕೊಂಡದ್ದು ಇತ್ತೀಚೆಗೆ ಕಳೆದ ಸೆಪ್ಟೆಂಬರಿಂದ ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇರಿಕೊಂಡಿದ್ದೇನೆ. ಇಲ್ಲಿ ಪ್ರತಿ ವರ್ಷ ನಾವು ಇಲ್ಲಿ ಚಂಡಿಕಾ ಯಾಗ ಮಾಡುವಾಗ ಇಲ್ಲಿ ನಿಂತುಕೊಳ್ಳಿಕ್ಕೆ ಸ್ಥಳ ಇರಲಿಲ್ಲ. ನಮ್ಮದೇ ಆದ ಜಾಗ ಇದ್ದರೂ ಸಹ ಅದು ಸ್ವಲ್ಪ ಜರ್ಷಣಿಯಾಗಿ ಕೆಳಗೆ ಗುಂಡಿಯಾಗಿತ್ತು. ಅದನ್ನು ಅಧ್ಯಕ್ಷರು ಮತ್ತು ನಾವು ಆಡಳಿತ ಮಂಡಳಿಯಲ್ಲಿ ಚರ್ಚಿಸುವಾಗ ಇಲ್ಲಿ ಅದನ್ನು ತಡೆಗೋಡೆ ಕಟ್ಟಿದರೆ ಆ ಜಾಗ ನಮಗೆ ಅಲ್ಲಿ ನಿಂತುಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಆಗ್ತದೆ ಅಂತೇಳಿ ಶುರುವಿಗೆ ಪ್ರಾರಂಭಿಸ ಮಾಡಿದ್ದು ಒಂದು ಕಲ್ಲು ಕಟ್ಟಿ ಅದನ್ನು ಅಲ್ಲಿ ನಿಂತುಕೊಳ್ಳಿಕ್ಕೆ ಜಾಗ ಮಾಡುವ ಅಂಥೇಳಿ. ಅದು ಕಟ್ಟುತ್ತಾ ಬರುವಾಗ ಸಾಧಾರಣ ಒಂದು 180 ಅಡಿ ಉದ್ದದ ತಡೆಗೋಡೆ ಖಾಲಿ ಜಾಗ ಸಿಕ್ಕಿತು. ಅದನ್ನು ಕಟ್ಟುತ್ತಾ ಮೇಲೆ ಬರುವಾಗ 15 ಅಡಿ ಅಂತರದ ಸ್ಪೇಸ್ ಸಿಕ್ಕಿದೆ. ಅದನ್ನು ಇನ್ನು ಮಣ್ಣು ತುಂಬಿಸಿ ಈ ಪೇಟೆಯ ಮಧ್ಯದಲ್ಲಿರುವಂಥ ಜಾಗವನ್ನು ಹಾಳು ಮಾಡೋದು ಬೇಡ ಅಂತೇಳಿ ಅಲ್ಲಿಗೆ ಒಂದು ಯೋಜನೆ ಹಾಕಿಕೊಂಡೆವು. ಅಲ್ಲೊಂದು ಆ ಫಿಲ್ ಮಾಡುವ ಜಾಗದಲ್ಲಿ ಪಾಕಶಾಲೆ ಹಾಗೂ ಅನ್ನ ಛತ್ರದ ಒಂದು ಕಟ್ಟಡವನ್ನು ಮಾಡ್ಬೋದು ಅಂತೇಳಿ ತೀರ್ಮಾನಿಸಿ ಅದಕ್ಕೆ ಕೈಗೊಂಡೆವು. ಆ ಸಮಯದಲ್ಲಿ ನಮ್ಮ ನಮ್ಮ ಕ್ಷೇತ್ರದ ಅಕೌಂಟಲ್ಲಿ ಏನು ದುಡ್ಡು ಇರಲಿಲ್ಲ, ಒಂದು 3,20,000 ರೂಪಾಯಿ ಮಾತ್ರ ಇತ್ತಷ್ಟೇ. ಆದರೂ ಧೈರ್ಯದಿಂದ ಇಲ್ಲಿಯ ಪರಿಸರದ ಭಕ್ತರು ದಾನಿಗಳ ವಿಶ್ವಾಸದಿಂದ ಅದನ್ನು ಕೈಗೊಂಡೆವು. ಅದು ಕೈಗೊಳ್ಳುತ್ತಾ ಈಗ ನೀವು ಹೇಳಿದಾಗೆ ನಾವೀಗ 18 ಲಕ್ಷ ರೂಪಾಯಿಯ ಕಾಮಗಾರಿ ಆಗಿದೆ. ಇದು ಏನಾಯ್ತು ಅಂತ ಹೇಳಿದರೆ, ಈಗ ನಾವು ಒಂದು ಭಕ್ತರಿಗೆ ಒಂದು ಪರೀಕ್ಷಾ ಸಮಯ ಅಂತೇಳಿ ಆಗಿದೆ. ಭಕ್ತರಿಗೆ ಸೇವೆಯನ್ನು ಮಾಡಲಿಕ್ಕೆ ದೇವಿ ಕೊಟ್ಟ ಒಂದು ಪರೀಕ್ಷೆ. ಯಾರ್ಯಾರು ಎಷ್ಟೆಷ್ಟು ಕೊಡ್ತಾರೆ ಎಂಬುದಾಗಿ ಒಂದು ದೇವಿಯ ಸೇವೆಯಲ್ಲಿ ಯಾರೆಲ್ಲ ತೊಡಗಿಸಿಕೊಳ್ಳಬಹುದು, ತ್ರಿಕರ್ಣಪೂರ್ವಕ ಯಾರಿಗೂ ಸೇವೆ ಸಲ್ಲಿಸಬಹುದು ಎಂಬುದಕ್ಕೆ ಭಕ್ತರಿಗೆ ಒಂದು ಅವಕಾಶ ಮಾಡಿಕೊಟ್ಟಾಗಿದೆ. 10ನೇ ವರ್ಷಕ್ಕಾಗುವ ಅಭಿವೃದ್ಧಿ ಕಾರ್ಯವು ಈಗ ಎದ್ದು ಕಾಣ್ತಾ ಇದೆ. ಅದರಲ್ಲಿ ನಾವು ಜೋಡಿಸಿಕೊಂಡಿದ್ದೇವೆ. ಇನ್ನೂ ಈ ಸಂದರ್ಭದಲ್ಲಿ 10ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸುವಾಗ ನಾವು 1.5 ಕೋಟಿ ಮೊತ್ತದ ಅಂತ ಹೇಳಿದರೆ ಇಲ್ಲಿಗೆ ಮೂಲಭೂತ ರಸ್ತೆ, ಶೌಚಾಲಯ ಮತ್ತು ಮಹಾಸೋಪಾನ ಇದನ್ನೆಲ್ಲ ಮಾಡುವ ಉದ್ದೇಶದಿಂದ ಯೋಜನೆ ಹಾಕಿಕೊಂಡಿದ್ದೇವೆ. ಈಗಾಗಲೇ ಸಂತೋಷರು ಹಾಗೂ ನಮ್ಮ ಉಪಾಧ್ಯಕ್ಷರು ಹೇಳಿದ ಹಾಗೆ ಶಾಸಕರ ಭೇಟಿ ಹಾಗೆ ಧಾರ್ಮಿಕ ಸದಸ್ಯರ ಭೇಟಿಯಲ್ಲಿ ಹಾಗೆ ಸ್ವಲ್ಪ ಆಶ್ವಾಸನೆ ಸಿಕ್ಕಿದೆ. ಬಾಕಿ ಉಳಿದ ಕಾರ್ಯಕ್ರಮಗಳಿಗೆ ನಾವು ಮಹಾಪೋಷಕರಾಗಿ ಅಂತ ಹೇಳಿದರೆ ಈ ಕಾಮಗಾರಿಯ ಮಹಾಪೋಷಕಕ್ಕೆ ಒಂದು ಅಮೌಂಟನ್ನು ನಿಗದಿ ಮಾಡಿಸ್ತೇವೆ. 2.5 ಲಕ್ಷ ರೂಪಾಯಿ ಕೊಟ್ಟರೆ ಅವರು ಕಾಮಗಾರಿಯ ಮಹಾಪೋಷಕರಾಗ್ತಾರೆ. ಈಗಾಗಲೇ ನಮಗೆ 2-3 ಜನ ಹೆಸರನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಬ್ಬರು ಹರಿನಾರಾಯಣ ಒಳ್ರು, ಇನ್ನೊಬ್ಬರು ಡಾಕ್ಟರ್ ಅಜಯ್ ಅಂತೇಳಿ, ಇನ್ನೊಬ್ಬರು ಸುಚೀಂದ್ರ ಪ್ರಭುಗಳು ಅಂತೇಳಿ ಅಂತ ಹೇಳಿದ್ರೆ ಮಹಾಪೋಷಕರಾಗಲಿಕ್ಕೆ ಮುಂದೆ ಬಂದಿದ್ದಾರೆ. ಇನ್ನು ನಾವೊಂದು 10 ಇನ್ನೆಷ್ಟು ಜನ ಮಹಾಪೋಷಕರಾಗ್ತಾರೆ ಎಂಬ ಇದರಲ್ಲಿ ನಾವು ನೋಡ್ತಾ ಇದ್ದೇವೆ. ಅದು ದೇವಿಯ ಸಂಕಲ್ಪ. ಯಾರಿಗೆ ಅವಕಾಶ ಉಂಟಂತ ಗೊತ್ತಿಲ್ಲ, ಆದರೆ ನಾವು ಅದಕ್ಕೊಂದು ಅವಕಾಶವನ್ನು ಕೊಟ್ಟಿದ್ದೇವೆ. ಹಾಗೆ ಅಂತೇಳಿ ಕನಿಷ್ಠ 1 ಚದರಡಿ ಕಟ್ಟಡ ನಿರ್ಮಾಣಕ್ಕೂ ಸಹ 1,500 ಅಥವಾ 1 ಫೀಟ್ ತಡೆಗೋಡೆ ಕಟ್ಟುವುದಕ್ಕೂ ದೇಣಿಗೆ ಕೊಡಲಿಕ್ಕೆ ಅವಕಾಶ ಇದೆ. 150 ರೂಪಾಯಿಂದ ಹಿಡಿದು 2.5 ಲಕ್ಷ ರೂಪಾಯಿ ದಾನ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇನೆ. ಅವರವರ
ಹಿತಕ್ಕನುಗುಣವಾಗಿ ದಾನ ನಾವು ಎಷ್ಟು ಕೊಡಬೇಕು ಅಂತ ಹೇಳಿದರೆ ಅದು ಕೊಡುವುದು ಹೇಗೆ ಅಂತೇಳಿ ದೇವರಿಗೆ ಅರ್ಪಣೆ ಮಾಡೋದು, ಅದಕ್ಕೊಂದು ಅವಕಾಶ. ನಮಗೆ ಎಷ್ಟು ಕೊಟ್ಟರೆ ಕಷ್ಟ ಆಗ್ತದೆ ಅಷ್ಟು ತನಕ ಕೊಡ್ಬೋದು ದೇವರಿಗೆ ಅಂತ ಹೇಳಿದರೆ ದೇವರು ಕೊಡೋದು. ಅದು ನಮ್ಮದು ಯಾವುದಲ್ಲ, ಮಾತುಂಟಲ್ಲ ತೇನ ವಿನ ತೃಣಮಪಿನ ಚಲತಿ ಅಂತೇಳಿ ಅಂತ ಹೇಳಿದರೆ ನಮಗೆ ಸಾಮರ್ಥ್ಯ ಕೊಡೋದು ದೇವರು. ಆದ ಕಾರಣ ದೇವರಿಗೆ ಈ ಸಂದರ್ಭದಲ್ಲಿ ಎಲ್ಲರೂ ಆದಷ್ಟು ತಮ್ಮ ಅರ್ಪಣೆಯನ್ನು ಮಾಡಿ ನಮ್ಮದಾದಂಥ ಈ ಕನಸನ್ನು ನೆರವೇರಿಸಿಕೊಡ್ಬೇಕೆಂತ ಈ ಮೂಲಕ ನಾನು ಪ್ರಾರ್ಥಿಸ್ತೇನೆ. ಯಕ್ಷಕಲಾ ಪ್ರತಿಷ್ಠಾನದ ಗೋವಿಂದ ನಾಯಕ್ ಪಾಲಿಚರು ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನಿಮ್ಮ ಪಾಲು ಕೂಡ ಇದೆ ಸರ್, ಹಾಗಾಗಿ ಕ್ಷೇತ್ರದ ಬಗ್ಗೆ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ ತುಂಬ ಆಗಿದೆ. ಎಲ್ಲ ಯುವಕರು ಮತ್ತು ಸಮಿತಿಯ ಈಗಿನ ಹೊಸ ಸಮಿತಿಯ ಅಧ್ಯಕ್ಷರು ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯ ಕೆಲಸ ಆಗ್ತಾ ಉಂಟು. ಯಕ್ಷಗಾಲ ಪ್ರತಿಷ್ಠಾನ 10 ವರ್ಷ ಆಯಿತು ಕಾಣ್ತೇನೆ. ಕ್ಲಾಸ್ ಇಲ್ಲಿಗೆ ಬಂದು 16ರಲ್ಲಿ ಬಂದದ್ದು ನಾವು. ಅವಕಾಶ ಕೊಟ್ಟಿದ್ದಾರೆ. ನಾನು ಮಕ್ಕಳಿಗೆ ಪಾಠ ಮಾಡಿ ವರ್ಷಕ್ಕೊಂದು ಜಾತ್ರೆ ದಿವಸ ನಮ್ಮದು ಆಟ ಎಲ್ಲ ಆಗ್ತದೆ. ಮತ್ತು ಪ್ರತಿ ತಿಂಗಳ ತಾಳಮದ್ದಲೆ ಮಾಡ್ತಾರೆ. ಇದೆಲ್ಲ ಒಳ್ಳೆಯ ರೀತಿಯ ಕಲಾ ಸೇವೆ ಇಲ್ಲಿ ನಡೀತಾ ಉಂಟು. ಬಹುಶಃ ಮಕ್ಕಳಿಗೆ ನಾವು ಟ್ರೈನಿಂಗ್ ಕೊಟ್ಟದ್ದು ಏನೂ ಅಲ್ಲ, ವೇದಿಕೆಯಲ್ಲಿ ನೋಡಿದರೆ ಅದು ಏನೋ ಆಗಿದೆ. ಅಷ್ಟು ಚೆಂದ ಮಾಡ್ತಾರೆ ಮಕ್ಕಳು. ಆದ ಕಾರಣ ಕ್ಷೇತ್ರಕ್ಕೆ ಅದು ಬೇಕು ಅಂತ ಕಾಣ್ತದೆ. ಆದ ಕಾರಣ ನಾನು ಕ್ಲಾಸ್ ಇಲ್ಲಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದ ಕಾರಣ ನಾನು ಕ್ಲಾಸ್ ಮಾಡ್ತಾ ಇದ್ದೇನೆ. ಕ್ಷೇತ್ರದ ಬಗ್ಗೆ ಹೇಳೋದಾದರೆ ನಮಗೆ ಏನು ಸಂಕಲ್ಪ ಉಂಟು ಈ ಕ್ಷೇತ್ರದಲ್ಲಿ, ಆ ಸಂಕಲ್ಪವನ್ನು ನಾವು ಏನು ನೆನೆಸಿದ್ದೇವೆ, ಏನು ಯೋಚನೆ ಮಾಡಿದ್ದೇವೆ, ಅದು ಎಲ್ಲ ನಮಗೆ ಆ ತಾಯಿ ಅನುಗ್ರಹಿಸ್ತಾಳೆ ಅಂತ ನಮ್ಮ ನಂಬಿಕೆ. ಎಲ್ರಿಗೂ ಹಾಗೆ ಉಂಟು ಸಾಧಾರಣ, ನನಗೆ ಹಾಗೆ ಕಾಣ್ತದೆ. ಯಾಕಂದರೆ ನಾನು ಆ ಮಕ್ಕಳನ್ನು ಪ್ರಾಕ್ಟೀಸ್ ಕೊಡುವಾಗ ನನಗೆ ಕಾಣ್ತದೆ ಏನು ಮಾಡೋದಿಲ್ಲ ಇವರು ಅಂತ. ವೇದಿಕೆಯಲ್ಲಿ ಬರುವಾಗ ಅದು ಬೇರೆಯೇ ಮಾಡ್ತಾರೆ. ಇಲ್ಲಿ ನೋಡಿದವರು ಹೇಳೋದು, ನಾನು ಹೇಳೋದಲ್ಲ ಇದು. ಹಾಗೆ ಪ್ರತಿಷ್ಠಾನದ ಒಂದು ನಾವು ರಿಜಿಸ್ಟರ್ ಮಾಡಿದ್ದೇವೆ ಈಗ ಪ್ರತಿಷ್ಠಾನ. ಇನ್ನು ಮುಂದಿನ ಅದರ ಬೆಳವಣಿಗೆಯನ್ನು ದೇವಸ್ಥಾನದ ವತಿಯಿಂದಲೂ ನಾವು ಅದು ಸೇರಿ ಮಾಡುವುದು ಅಂತ ನಿರ್ಧಾರ ಮಾಡಿದ್ದೇವೆ. ಹಿಮ್ಮೇಳ ಎಲ್ಲ ಮತ್ತು ನಾಟ್ಯ ತರಗತಿಯೂ ಮಾಡ್ತೇವೆ ನಾವು. ಈಗ ಸದ್ಯ ಒಂದು 500-600 ವಿದ್ಯಾರ್ಥಿಗಳು ಇಲ್ಲಿ ಕಲಿತು ಹೋಗಿರಬಹುದು. ಈಗ ಸದ್ಯ ನಮ್ದು 40-50 ವಿದ್ಯಾರ್ಥಿಗಳಿದ್ದಾರೆ. ಹೊಸ ವಿದ್ಯಾರ್ಥಿಗಳು ಸೇರ್ಪಡೆ ಆಗ್ಬಹುದು, ಯಾರಿಗೂ ಆಗ್ಬಹುದು. ಇಲ್ಲಿ ಹಿಮ್ಮೇಳ 3 ಮುಮ್ಮೇಳ ಅಂದರೆ ನಾಟ್ಯ ಅದು ಕೂಡ ಆಗ್ತದೆ. ಆದ ಕಾರಣ ಯಾರಿಗೂ ಸೇರ್ಬೋದು, ಏನು ಅಡ್ಡಿಲ್ಲ. ಅದರಲ್ಲಿ ಯಾವಾಗ ಹೊರಡುವಾಗಲೂ ಸುರುವಿಗೆ ಅವರು ನಮ್ಮ ಪ್ರತಿಷ್ಠಾನದ ಒಂದು ಅದು ನಾನು ಹೇಳುವಾಗಿಲ್ಲ. ನನ್ನ ಯಥಾನ್ ಶಕ್ತಿ ಏನು ಅದು ಕೊಡ್ತೇನೆ, ನಾನು ಯಾವಾಗಲೂ ಕೊಡ್ತೇನೆ. ಏನು ಕಲೆಕ್ಷನ್ ಹೊರಡುವಾಗಲೂ ನಾನು ಏನು ಕೊಡ್ತದೆ ಕಾಣ್ತದೆ ನನಗೆ ಕೊಡಬೇಕು ಅಂತ ಕೊಡ್ತೇನೆ ಅಷ್ಟೇ. ಅದು ದೇವರು ಕೊಡಿಸುವುದು ಅಷ್ಟೇ. ನಮ್ಮಲ್ಲಿ ತುಂಬ ಇಲ್ಲ, ಇದ್ದದನ್ನು ಕೊಡುದು. ಕ್ಷೇತ್ರದ ಆಡಳಿತ ಮಂಡಳಿಯ ಕೋಶಾಧಿಕಾರಿಯಾಗಿರುವಂತಹ ಜಲಜಾಕ್ಷ ಹೆಗ್ಡೆ ಮೇಡಮ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕ್ಷೇತ್ರಕ್ಕೆ ಮಹಿಳಾ ಸಂಘದಿಂದ ಕೂಡ ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಬರ್ತಾ ಇದೆ ಮೇಡಮ್, ಹಾಗಾಗಿ ಯಾವೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ? ಇಲ್ಲಿ ಪ್ರತಿ ಶುಕ್ರವಾರ ಭಜನೆ ನಡೀತಾ ಇದೆ. ತುಂಬ ಮಹಿಳೆಯರೆಲ್ಲ ಬರ್ತಾರೆ, ಭಜನೆ ಹೇಳ್ತೇವೆ. ಮತ್ತು ನಾವು ಕೆಲವು ಕಡೆ ಎಲ್ಲ ಭಜನೆಗಳಿಗೆ ಹೋಗ್ತಾ ಇದ್ದೇವೆ. ಮತ್ತು ನಾನು ಈ ಏರಿಯಾಕ್ಕೆ ಬಂದು 1980ನೇ ಇಸವಿಯಲ್ಲಿ ಬಂದಿದ್ದೇನೆ. 45 ವರ್ಷ ಆಯ್ತು ಇಲ್ಲಿ ಬಂದು. ಆಗ ಒಂದು ಸಣ್ಣ ಗುಡಿ ಇತ್ತು, ಆಗಲೇ ನಾವು ಭಜನೆ ಹೇಳ್ತೇವೆ, ಮಹಿಳೆಯರೆಲ್ಲ ಸೇರಿ ಭಜನೆ ಹೇಳ್ತಾ ಇದ್ದೆವು. ಅದೇ ಭಜನೆ ಮುಂದುವರೆದವರು ಈಗ ಈ ಮಟ್ಟಕ್ಕೆ ಬಂದಿದೆ. ಪ್ರತಿ ಆಟಿ ತಿಂಗಳಲ್ಲಿ 1 ತಿಂಗಳು ಭಜನೆಗೆ ಎಲ್ಲರಿಗೆ ಅವಕಾಶ ಮಾಡಿ ಕೊಡ್ತೇವೆ ನಾವು. ಭಜನೆ ಹೇಳ್ತಾರೆ ಎಲ್ಲರೂ, ಪ್ರತಿ ತಂಡಗಳು ಬರ್ತವೆ. ಮತ್ತು ನಾವು ಸಹ ಕೆಲವು ಧರ್ಮಸ್ಥಳ ಕಮ್ಮಟಕ್ಕೆ ಹೋಗಿದ್ದೇವೆ. ಕೆಲವು ಕಡೆ ಎಲ್ಲ ಭಜನೆ ಹೇಳ್ತೇವೆ, ನಮ್ಮ ಟೀಮ್ ಹೋಗ್ತಾ ಇದೆ. ಮತ್ತು ಪ್ರತಿ ಶುಕ್ರವಾರಲ್ಲಿ ಭಜನೆ ಆಗ್ತಾ ಇದೆ. ಮಂಗಳವಾರ ಲಲಿತಾ ಸಹಸ್ರನಾಮ ಆಗ್ತಾ ಇದೆ. ಮತ್ತು ಸಂಕ್ರಮಣಕ್ಕೆ ವಿಶೇಷ ದುರ್ಗಾ ಪೂಜೆ, ಭಜನೆ ಇದೆಲ್ಲ ಮಾಡ್ತಾ ಇದ್ದೇವೆ. ಅದು ಎಲ್ಲ ಮಹಿಳೆಯರು ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ಒಂದಾಗಿ ನಾವಿದ್ದೇವೆ. ಎಷ್ಟು ಜನ ಸದಸ್ಯರಿದ್ದೀರಿ? 12 ಜನ ಮಹಿಳೆಯರು ಇಲ್ಲಿ ಯಾವಾಗಲೂ ಬರ್ತಾರೆ. ಮತ್ತು ಬೇರೆ ಹೊರಗಿನವರೆಲ್ಲ ಬಂದು ಸೇರಿಕೊಳ್ತಾರೆ ಭಜನೆಗೆ. ಚಂದದಲ್ಲಿ ಭಜನೆ. ಈ ದೇವಿಯ ಶಕ್ತಿ ಒಂದು ಇಲ್ಲಿ ಉಂಟು. ಎಲ್ಲರಿಗೂ ಸಹ ಒಳ್ಳೇದು ಮಾಡಿದ್ದಾರೆ ಇಲ್ಲಿ ದೇವರು. ವರಮಹಾಲಕ್ಷ್ಮಿ ಪೂಜೆ ನಡೀತಾ ಇತ್ತು. ಅದರಲ್ಲಿ ಫಸ್ಟ್ ಮಾಡುವಾಗ ಸಾಧಾರಣ 1,35,000 ಉಳಿಸಿ ಹೆಂಗಸರೆಲ್ಲ ಸತತ ಪ್ರಯತ್ನ ಮಾಡಿದ್ದಾರೆ. ಇದಕ್ಕೆ 1,35,000ವನ್ನು ದೇವಸ್ಥಾನಕ್ಕೆ ನಾವು ಕೊಟ್ಟಿರುತ್ತೇವೆ. ಮತ್ತೆ ವರ್ಷ ವರಮಹಾಲಕ್ಷ್ಮಿ ಪೂಜೆ ಆಗ್ತಾ ಉಂಟು. ದೇವಸ್ಥಾನದ ವತಿಯಿಂದ ಈಗ ಮಾಡ್ತಾ ಇದ್ದಾರೆ. ಮಹಿಳಾ ಭಜನೆ ಮಾತ್ರ ಅಲ್ಲ, ಪುರುಷರು ಸಹ ಎಲ್ಲ ಭಜನೆ ಹೇಳ್ತಾ ಇದ್ದಾರೆ. ನಾವೆಲ್ಲ ಒಟ್ಟು ಸೇರಿ ಮಹಿಳಾ ಭಜನಾ ಮಂಡಳಿ ಅಂತ ಹೆಸರಲ್ಲ, ಶ್ರೀ ದುರ್ಗಾ ಪರಮೇಶ್ವರಿ ಉಳ್ಳಾಳ್ತಿ ಭಜನಾ ಮಂಡಳಿ ಹೀಗೆ ಹೆಸರು. ಅದಕ್ಕೆ ಎಲ್ಲ ಕಡೆ ಹೋಗಿ ಹೇಳುದು ಅದೇ ಹೆಸರನ್ನು ನಾವು. ಶ್ರೀ ದುರ್ಗಾ ಪರಮೇಶ್ವರಿ ಮಲರಾಯ ಸಪರಿವಾರ ದೈವಗಳ ಪಾದಾರವಿಂದಕ್ಕೆ ಗೋವಿಂದಾನ್ ಗೋವಿಂದ. ಶ್ರೀ ದುರ್ಗಾ ಪರಮೇಶ್ವರಿ ಉಳ್ಳಾಲ್ತಿ ಮಲರಾಯ ಸಹಪರಿವಾರ ಕ್ಷೇತ್ರದಲ್ಲಿ ಜನವರಿ 24 ಮತ್ತು 25ರಂದು
10ನೇ ವರ್ಷದ ಪ್ರತಿಷ್ಠಾ ವಾರ್ಷಿಕೋತ್ಸವ ಹಾಗೇನೆ ದೈವಗಳಿಗೆ ನೇಮೋತ್ಸವ ನಡೆಯಲಿಕ್ಕಿರುವಂಥದ್ದು. ಹಾಗಾಗಿ ಕ್ಷೇತ್ರದಲ್ಲಿ ಸಕಲ ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಾ ಇದೆ. ಇದರ ಜೊತೆಗೇನೆ 10 ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕೂಡ ಕ್ಷೇತ್ರದ ವತಿಯಿಂದ ಜೋಡಣೆ ಮಾಡಿಕೊಳ್ಳಲಾಗ್ತಾ ಇದೆ. ದಾನಿಗಳ ಸಹಕಾರ ಕೂಡ ಪ್ರಮುಖವಾಗಿ ಬೇಕು ಅನ್ನುವಂಥದ್ದು ಸಮಿತಿಯ ಸರ್ವ ಸದಸ್ಯರ ಒಕ್ಕೊರಳಿನ ಕೂಗಾಗಿರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬ ಭಕ್ತರು ಕೂಡ ತನು ಮನ ಧನದ ಸಹಕಾರವನ್ನ ನೀಡಬೇಕು. ಅದರ ಜೊತೆಗೇನೆ 2 ದಿನಗಳ ಕಾಲ ನಡೆಯುವಂತಹ ಸಂಭ್ರಮದಲ್ಲಿ ನೀವು ಕೂಡ ಭಾಗಿಯಾಗಿ ದೈವ ದೇವರುಗಳ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಚಂದ್ರಕಾಂತ್, ಕಾರ್ತಿಕ್ ಕರ್ಕೇರ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.